ಜಿಲ್ಲಾಧಿಕಾರಿಗಳ ಆದೇಶವನ್ನು ಧಿಕ್ಕರಿಸಿ ಬಂಟ್ವಾಳ ಪುರಸಭೆಯಿಂದ ಅವ್ಯವಸ್ಥಿತ ತ್ಯಾಜ್ಯ ವಿಲೇವಾರಿ ನಡೆಯುತ್ತಾ ಇದೆ ಎಂದು ಇರಾ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಕುಕ್ಕಾಜೆ ಹಾಗೂ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ಇದರ ರಾಜ್ಯ ಕಾರ್ಯಾಧ್ಯಕ್ಷರಾದ ಎಸ್ ಅಬುಬಕರ್ ಸಜಿಪಾ ಇವರುಗಳ ನೇತೃತ್ವದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕದ ವಾಹನವನ್ನು ಕುಕ್ಕಾಜೆ ಮುತ್ತುಪಡಿ ಪದವು ಎಂಬಲ್ಲಿ ತಡೆದು ನಿಲ್ಲಿಸಿ ಪ್ರತಿಭಟಿಸಲಾಯಿತು. ಸಜ್ಪನಡು ಕಂಚಿನೊಡ್ಕ ಪದವಿನಲ್ಲಿ ಬಂಟ್ವಾಳ ಪುರಸಭೆಯ ಉದ್ದೇಶಿತ ಘನತ್ಯಾಜ್ಯ ಘಟಕದ ಕಾಮಗಾರಿಯು ಪೂರ್ಣ ಹಂತಕ್ಕೆ ತಲುಪದೆ ಪರಿಸರ ಹಾಗೂ ವಾಯುಮಾಲಿನ್ಯ ಇಲಾಖೆಯ ನಿಯಮ ನಿಬಂಧನೆಗಳನ್ನು ಪೂರೈಸದೆ ಬಂಟ್ವಾಳ ಪುರಸಭೆ ಅಧಿಕಾರಿಗಳು ಉದ್ದೇಶಿತ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ತ್ಯಾಜ್ಯವನ್ನು ಸುರಿತಾ ಇರುವುದರಿಂದ ಈ ಬಗ್ಗೆ ಎರಡು ಕ್ಷೇತ್ರದ ಶಾಸಕರುಗಳ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ 2020ನೇ ಇಸವಿಯಲ್ಲಿ ಸಭೆಯನ್ನ ಕರೆದು ಉದ್ದೇಶಿತ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಘನತ್ಯಾಜ್ಯವನ್ನು ವಿಲೇವಾರಿ ಮಾಡದೆ ಒಣಕಸಗಳನ್ನು ಮಾತ್ರ ಹಾಕುವಂತೆ ಆದೇಶವನ್ನ ನೀಡಿದ್ರು. ಆದರೆ ಪುರಸಭೆ ಅಧಿಕಾರಿಗಳು ಕೊಳೆತು ನಾರುತ್ತಿರುವ ತ್ಯಾಜ್ಯಗಳನ್ನು ತಂದು ಸುರಿತಾ ಇದ್ದಾರೆ. ಅಲ್ಲದೆ ಸಾಗಾಟದ ರಸ್ತೆಯುದ್ದಕ್ಕೂ ತ್ಯಾಜ್ಯಗಳನ್ನು ಚೆಲ್ಲಿಕೊಂಡು ಹೋಗ್ತಾ ಇದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ ಬಳಿಕ ಒಣಕಸವನ್ನ ಮಾತ್ರ ಹಾಕುತ್ತೇವೆ, ಹಸಿ ಕಸವನ್ನ ನಮ್ಮ ಪುರಸಭೆಯ ಕಚೇರಿಯ ಹಿಂದೆ ಗೊಬ್ಬರವನ್ನು ತಯಾರಿಸುತ್ತೇವೆ ಎಂದು ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಇದೀಗ ಕಂಚಿನೊಡ್ಕ ಪದವು ಡಂಪಿಂಗ್ ಯಾರ್ಡ್ಗೆ ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆಗೆ ಬರುವುದಾಗಿ ಹೇಳಿರುವುದರಿಂದ ಕಂಚಿನೊಡ್ಕ ಪದವಿನಲ್ಲಿರುವ ಕೊಳೆತು ನಾರುತ್ತಿರುವ ತ್ಯಾಜ್ಯಗಳನ್ನು ಪುರಸಭೆಯ ಅಧಿಕಾರಿಗಳು ಜೆಸಿಬಿ ಹಾಗೂ ಟಿಪ್ಪರ್ಗಳನ್ನು ಬಳಸಿ ತರಾತುರಿಯಲ್ಲಿ ಸ್ಥಳಾಂತರಗೊಳಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಂತರ ಪುರಸಭೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ತ್ಯಾಜ್ಯಗಳನ್ನು ಕಂಚಿನೊಡ್ಕ ಪದವಿನಲ್ಲಿ ಡಂಪ್ ಮಾಡುವುದಿಲ್ಲ ಎಂದು ಭರವಸೆಯನ್ನು ನೀಡಿದ ಮೇರೆಗೆ ತ್ಯಾಜ್ಯದ ವಾಹನವನ್ನ ಹಿಂದಕ್ಕೆ ಕಳುಹಿಸಲಾಗಿತ್ತು. ಪಕ್ಷಿಗಳು ಅಥವಾ ಪ್ರಾಣಿಗಳು ತಕೊಂಡೋಗಿ ಯಾರ್ಯಾರ ಮನೆ ಅಂಗಳದಲ್ಲಿ ಇದರೆಲ್ಲ ನೀರಿನ ತೊಟ್ಟಿಯಲ್ಲಿ ಎಲ್ಲ ಹಾಕ್ತಾ ಇದೆ. ಅಲ್ಲಿ ಈಗಾಗಲೇ ಈ ವಾಸನೆಯಿಂದ ಅಲ್ಲಿ ಪರಿಸರದಲ್ಲಿ ಯಾರಿಗೂ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲ, ಯಾರಿಗೂ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತು ತಂದು ಹಾಕುದು ಅಂತ ಹೇಳಿ ಹೋಗ್ತೀನಿ ಅದು ತಂದು ಹಾಕಿದ್ ಈಗ ವಾಪಸ್ ಅದೇ ಸಾರ್ವಜನಿಕ ಅವರೇ ನಮ್ಗೆ ಈ ಕಂದಿಟ್ಟದು ಅಂತ ಹೇಳಿದಲ್ಲ, ಇದು ಬಿದ್ದ ಆ ದಿವಸ ಗಾಡಿ ಅದು ಈಗ ಹೋಗುವಾಗ ನಾನು ಅವತ್ತೇ ಹೇಳಿದ್ದೇನೆ. ಚೀಫ್ ಆಫೀಸರ್ ಬರ್ಲಿ, ಚೀಫ್ ಆಫೀಸರ್ ಬರ್ಲಿ, ಡಿಸಿ ಅವರು ಬರ್ಲಿ. ಆ ಡಿಸಿ ಅವರು ಬರದೆ ಲಾರಿ ಟರ್ನ್ ಮಾಡಿ ಅಲ್ಲೇ ಹಾಕಿ ಡಿಸಿ ಅವರು ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ತಗೊಂಡೋಗಿ ಅಲ್ವಾ. ಅಲ್ಲಿ ಹಾಕಿದ್ದೇವೆ. ಆ ಕಸವನ್ನು ನಾವೀಗ ಸದ್ಯಕ್ಕೆ ನಾವು ತಗೊಂಡು ಹೋಗಲ್ಲ. ಡಿಸಿ ಬರುವ ತನಕ ನೀವು ಹೇಳಿದ್ರಿ, ಸದ್ಯಕ್ಕೆ ನಾವು ತಗೊಂಡಲ್ಲ. ಅಲ್ಲಿ ಏನಿದೆ ಅದೇ ತರ ಇರುತ್ತೆ. ಓಕೆ, ವ್ಯವಸ್ಥಿತವಾಗಿ ಆಗ್ಲಿ, ನಮ್ದು ವಿರೋಧ ಇದೇನಲ್ಲ. ವೈಜ್ಞಾನಿಕವಾದ ರೀತಿಯಲ್ಲಿ ಏನು ಸರ್ಕಾರದ ಸಂಸ್ಥೆಯಾದಂತ ಈ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಇದೆಯಲ್ಲ, ಅದೇನ್ ಕಂಡೀಷನ್ಸ್ ಹಾಕಿದ್ಯಾ, ಕಂಡೀಷನ್ ಎಲ್ಲ ಫುಲ್ ಬಿಲ್ ಮಾಡಿದ್ಮೇಲೆ ನೀವು ವೈಜ್ಞಾನಿಕವಾಗಿ ಮಾಡಿ, ಅದಕ್ಕೆ ನಾವು ಅಬ್ಜೆಕ್ಷನ್ ಮಾಡೋದಿಲ್ಲ. ಪ್ರತಿಯೊಂದು ಏನು 21 ಕಂಡೀಷನ್ಸ್ ಹಾಕಿದೆ, ಎಲ್ಲ ಕಂಡೀಷನ್ಸ್ ಫುಲ್ಫಿಲ್ ಮಾಡ್ಲಿ. ಇಲ್ಲಿ ಯಾವುದು ಸಪ್ಲೈ ಇದು ಮಾಡದೆ, ಶಿಫ್ಟ್ ಮಾಡದೆ, ಈಗ ಮನೆಗಳನ್ನು ಶಿಫ್ಟ್ ಮಾಡಿಲ್ಲ, ಶಾಲೆ ಶಿಫ್ಟ್ ಮಾಡಿಲ್ಲ, ಯಾವುದು ಮಾಡಿಲ್ಲ, ಮತ್ತೆ ಹೇಗೆ ಆಗ್ತೀರಾ? ಗಾಡಿ ಹೋಗ್ತಾ ಇಲ್ಲ. ಹಸಿ ಕಸ ಯಾವ್ದೇ ನಮ್ದು ಒಣ ಕಸ ಡ್ರೈ ಕಸ ಮಾತ್ರ 2 ಗಾಡಿ ಬರ್ತಾ ಇದೆ. ಅಲ್ಲ, 2 ಗಾಡಿ ಹೋಗಿದೆ. ಬಾಬನ್ ಗಾಡಿ ಮಾತ್ರ ಇದು ಮಾತ್ರ ಅನ್ಲೋಡ್ ಮಾಡ್ತಾ ಇದೆ. ಅಲ್ಲ, ಈ ಮೇಲೆ ಹೋಗಿದೆ ಅಲ್ಲ, ಖಾಲಿ ಬಂದಿದ್ದು ಒಣ ಕಸ ಮಾತ್ರ. ಅದ್ರಲ್ಲಿ ಒಂದು ಚೂರು ಹಸಿ ಕಸ ಇಲ್ಲ. ಅದ್ರಲ್ಲ ಮತ್ತೊಂದು ಬರುತ್ತಿತ್ತು ಹಸಿ ಕಸದು, ಅದು ನಾವು ನಿಲ್ಲಿಸಿದ್ದೇವೆ. ಅದು ಅಲ್ಲಿ ಬಿದ್ದು ಯಾವ್ದು ಗೊತ್ತಾಯ್ತು ಸರ್? ಮೊನ್ನೆ ಅಲ್ಲಿ ಮತ್ತೊಂದು ಗಾಡಿ ಇದೆಯಲ್ಲ, ಅದನ್ನು ನಿಲ್ಲಿಸಿದ್ದೇವೆ. ಅರ್ಧ ಗಂಟೆ ಮೊದಲು ಗಾಡಿ ಹೋಯ್ತು. ಅದರಲ್ಲಿ ಫುಲ್ ಇಲ್ಲಿ ಒಂದು ಇದರಲ್ಲಿ ಅಷ್ಟು ಸ್ಮೆಲ್ ಇಲ್ಲ. ಅರ್ಧ ಗಂಟೆ ಮೊದಲು ಗಾಡಿ ಹೋಯ್ತು, ನಾವು ಕೆಳಗಿದ್ದೇವೆ. ಅದು ಇಲ್ಲಿ ಮನುಷ್ಯರ ಸ್ಥಿತಿ ಏನಾಗ್ಬೋದು ಅಂತ ಹೇಳಿ ಸರ್ ಅದು ಸಾಲ್ವ್ ಮಾಡಿ ಕೊಡ್ತೇನೆ ಸರ್. ಈಗ ಇದರದ್ದು ವಿಷಯದಲ್ಲಿ ಏನ್ ಮಾಡ್ಬೇಕು, ರಿಟರ್ನ್ ಹೋಗಿದ್ರೆ ರಿಟರ್ನ್ ಹೋಗ್ತದೆ. ಮೆಂಬರ್ಗಳಿದ್ದಾರೆ, ಇದರ ಬಗ್ಗೆ ನೆಕ್ಸ್ಟ್ ನಿಮ್ಗೆ ಗಾಡಿ ಬಂದ್ರೆ ನೀವು ಹಿಡಿದ್ಬಿಡಿ, ಜವಾಬ್ದಾರಿ ನಾವು ಆಗ್ತೇವೆ. ಅದು ಯಾವ್ದು ಅಂತ ಕ್ಲಿಯರ್ ಆಗದೆ ಅಲ್ಲಿಗೆ ತಗೊಂಡೋಗ್ಲಿ. ಇಲ್ಲಿ ಸಜಿಬೆ ತಗೊಂಡೋಗಿ ಅದೇ ಹೇಳುದು, ಕ್ಲಿಯರ್ ಆಗದೆ ಇಲ್ಲಿ ತರುವುದು ಬೇಡ, ತಗೊಂಡೋಗುದು ಬೇಡ. ಕ್ಲಿಯರ್ ಆಗೋ ತನಕ ತರುವುದು.